ನೋಡಿ, ಇಲ್ಲಿ ನಾನು ನಿಂತಿರೋ ಜಾಗ ಇದು ಕುತ್ರೋಟ್ ಅಂತ ಹೆಸರು. 1 ಕಿಲೋಮೀಟರ್ ದೂರ ಹೋದರೆ ಇಲ್ಲಿ ಚಂದ್ಕೂರು ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಿ ಗಡೇಕಲ್ಲು ಕಾಣ್ತಾ ಇದೆ ನೋಡಿ. ಗಡೇಕಲ್ಲಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಬೆಳ್ತಂಗಡಿಯಿಂದ ಇಲ್ಲಿಗೆ 3 ಕಿಲೋಮೀಟರ್ ಇದೆ. ಮತ್ತು ಇಲ್ಲಿಂದ ನಾವು ಒಂದು 2 ಕಿಲೋಮೀಟರ್ ಅಷ್ಟು ದೂರ ಹೋದರೆ ಇಲ್ಲಿ ಮಂಜುಟ್ಟಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿಂದ ಲೆಫ್ಟಿಗೆ ಹೋದರೆ ಒಂದು 2 ಕಿಲೋಮೀಟರ್ ಹೋದರೆ ನಾವು ಗಡೇಕಲ್ಲಿಗೆ ತುದಿಗೆ ಹೋಗುವಂಥದ್ದು ದಾರಿಯಲ್ಲಿ ಇದೆ. ಇಲ್ಲಿಂದ ನೀವು ಗಡೇಕಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಚಿತ್ರದುರ್ಗದ ಕೋತಿರಾಜ್ ಅವರು ಗಡೇಕಲ್ ಅಂತಿರುವಂಥದ್ದು ವಿಡಿಯೋನ ನೀವು ನೋಡಿರ್ಬೋದು. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಗಡೇಕಲ್ ಬಗ್ಗೆ. ಮತ್ತು ಅದಕ್ಕಿರುವ ಹೆಸರು ಅಂದರೆ ಜಮಲಾಬಾದ್ ಕೋಟೆ ಅಂತ ಹೆಸರಿದೆ, ಗಡೇಕಲ್ ಅಂತ ಹೆಸರಿದೆ, ನರಸಿಂಹಗಡ ಅಂತ ಹೆಸರಿದೆ. ಈ ಹೆಸರೆಲ್ಲ ಯಾಕೆ ಬಂತು, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬ ಜನ ಮೆಸೇಜ್ ಮಾಡಿದರು ನನಗೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬಂದಿರುವಂಥ ಜಾಗ ಇದೇ ಗಡೇಕಲ್ನ ಹತ್ತಿರ ಇರುವಂಥ ಚಂದ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ನಡ ಗ್ರಾಮ ಮತ್ತು ಲಾಯ್ಲಾ ಗ್ರಾಮ, ಬೆಳ್ತಂಗಡಿ ತಾಲೂಕು, ಇದಕ್ಕೆ ಸಂಬಂಧಪಟ್ಟ ಅಂಥ ದೇವಸ್ಥಾನ ಆಗಿದೆ. ಈ ಗಡೇಕಲ್ಲು ಮತ್ತು ಚಂದ್ಕೂರು ದೇವಸ್ಥಾನಕ್ಕೆ ಸಂಬಂಧ ಇದೆ. ಈ ಚಂದ್ಕೂರು ದೇವಸ್ಥಾನದ ಇತಿಹಾಸ ನೋಡ್ಲಿಕ್ಕೆ ಹೋದರೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಇದು ಸಾಧಾರಣವಾಗಿ ಒಂದು 600 ವರ್ಷ ಹಳೆ ದೇವಸ್ಥಾನ. ಇವಾಗ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ ಒಂದು ಶಿಲಾಶಾಸನ ಇದೆ. ಈ ದೇವಸ್ಥಾನ ಯಾವಾಗ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದ್ರು ಅಂತ ಶಿಲಾಶಾಸನದಲ್ಲಿ ಬರೆದಿದ್ದಾರೆ. ಅಲ್ಲಿ ಶಿಲಾಶಾಸನದಲ್ಲಿ ಏನು ಬರೆದಿದೆ ಅಂದರೆ, 1417ನೇ ಇಸವಿ ಜನವರಿ 17ನೇ ತಾರೀಕು ರವಿವಾರದಂದು ಇದರಲ್ಲಿ ಬರೆಯಲಾಗಿತ್ತು. ದೇವಿಯ ಸನ್ನಿಧಿಯಲ್ಲಿ ನಡೆಯುವ ಪೂಜಾದಿ ವಿನಿಯೋಗಗಳಿಗಾಗಿ ಮತ್ತು ಬ್ರಾಹ್ಮಣ ಸಂತರ್ಪಣೆಗಾಗಿ ನಡಗೊತ್ತಿನವರು ಹಾಗೂ ಇಲ್ಲಿಯ ಜನರು ಕೊಟ್ಟ ಭೂದಾನದ ವಿವರಗಳನ್ನು ಈ ಶಾಸನದಲ್ಲಿ ಬರೆಯಲಾಗಿದೆ.
ಇದು ಕಲ್ಲು ಟಿಪ್ಪು ಸುಲ್ತಾನ್ ಬಿಸಾಡಿದ್ದು ಗಡಗಲ್ಲಿಂದ ಗಡಗಲ್ಲಿಂದ ಬಿಸಾಡಿದ್ದ ಬಿಸಾಡಿದ್ದೇವೆ. ಹ್ಮ್ ತಾಯಿ ಹೇಳ್ತಿದ್ರು ಅಂತ ಹ್ಮ್ ಅಜ್ಜನ ಕಾಲದಿಂದ ನಾವು ಇಲ್ಲಿ ಇದ್ದವರು. ಹ್ಮ್ ತಾಯಿ ಹೇಳ್ತಾರೆ ಹಂಗೆ ನನಗೆ ಎಲ್ಲಿ ಗೊತ್ತು ಅಷ್ಟೇ, ಮತ್ತೆ ಗೊತ್ತಿಲ್ಲ. ನೋಡಿ ಇಲ್ಲಿ ದೇವಸ್ಥಾನದ ಮುಂದೆ ಇದೆ ಈ ಕಲ್ಲು, ಅಲ್ಲಿ ಮೇಲ್ಗಡೆಯಿಂದ ಬಿಸಾಕಿದ್ದ ಇದು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಬಿಸಾಕಿದ್ದ. ಬಿಸಾಕಿದ್ದಾರೆ. ಅಲ್ಲಿ ಏನೋ ಬರ್ದಿದ್ದಾರೆ ಅದರಲ್ಲಿ, ಗೊತ್ತಾಗಲ್ಲ ಏನಂತ ಗೊತ್ತಾಗ್ತಾ ಇಲ್ಲ. ಬೆರಳು ಹಚ್ಚಿದ್ದೆ ನೋಡಿ ಇಲ್ಲಿದೆ, ಇಲ್ಲಿಂದ ಬಿಸಾಕಿರೋದಂತೆ. ಇಲ್ಲಿಗೆ ಗದ್ದೆ ಬಿದ್ದಿದೆ ಅಂತೆ. ಎಲ್ಲಿಗೆ? ಇಲ್ಲಿಗೆ ಬಿದ್ದಿದ್ದಲ್ಲ ಗದ್ದೆಗೆ ಬೆಳಗ್ಗೆ ಅಲ್ಲಿ ಗದ್ದೆ ನೋಡಿ ಇಲ್ಲಿ ಗದ್ದೆ ಇಲ್ಲಿ ಎಲ್ಲೋ ಬಿದ್ದಿದೆ ಅಂತೆ. ಮತ್ತೆ ನಾವು ಅಜ್ಜನ ಅಲ್ಲಿಂದ ಇವರ ಅಜ್ಜ ತಂದಿರೋದು ಇವರ ಅಜ್ಜ ತಗೊಂಡು ಇಲ್ಲಿ ಇಟ್ಟಿದ್ದಾರೆ. ನೋಡಿ ಇದು ಜಾತ್ರೆ ಆಗುವಾಗ ಇದನ್ನು ತಗೊಂಡು ಹೋಗ್ತಾರೆ. ಇಲ್ಲ ಇಲ್ಲ ಅವರು ಮುಂಚೆ ತಗೊಂಡಿರ್ತಾರೆ ಅಜ್ಜ. ಈಗ ಯಾರು ಎತ್ತಲಿಕ್ಕೆ ಆಗಿದೆ, ಎತ್ತಲಿಕ್ಕೆ ಹಿರಿಯರಲ್ಲ. ಎಷ್ಟು ಕೆಜಿ ಇರ್ಬೋದು ಇದು? ಆಗ್ತದೆ ಎತ್ತಲಿಕ್ಕೆ? ಆಗುತ್ತೆ. ನೋಡಿ ಒಮ್ಮೆ ಎತ್ತಿ ನೋಡಿ. ಎಷ್ಟು ದೊಡ್ಡ ಸಾಕು ಸಾಕು ಕ್ವಿಂಟಾಲ್ ಮೇಲೆ ಇದೆ. ಅಂಚನೆ ಇದು ಅಂಚನೆ. ಪಡಿ ಇದರ ವಿಶೇಷತೆ ಏನು? ಇಲ್ಲಿ ಕಟ್ಟೆ ಹೊಂದಿದೆಯಲ್ಲ, ಇಲ್ಲಿ ಚಂದ್ಕೂರು ದೇವಿಯ ಜಲಕ ಹೋಗಿ ಬರುವ ಅಂತ ದೇವರಗುಂಡಿ ಅಂತ ಇದೆ. ಇಲ್ಲಿ ಬಂದು ಒಂದು ಕಟ್ಟೆ ಪೂಜೆ ಉಂಟು. ಪೂಜೆ ಆಗುವಾಗ ಮುಂಚೆ ಇತ್ತಂತೆ, ತಾಯಿ ಹೇಳ್ತಿದ್ರು ದೇವರ ಬಂದು ಕೂತು ಇದು ಪೂಜೆ ಆಗುವಾಗ ಹುಲಿ ಹಿಂದ್ಗಡೆ ನಿಂತಿದೆ ಮರದ ಹಿಂದೆ ಅಂತ ಹೇಳ್ತಿದ್ರು ತಾಯಿ. ಅಂದ್ರೆ ಇಲ್ಲಿ ಮರ ಇತ್ತು ಮುಂಚೆ, ದೊಡ್ಡ ಮರ ದೊಡ್ಡ ಮರ ದೊಡ್ಡ ಮರ ಕಾಲ ಇದು ಎಂತ ಕಲಸ ಮರ. ದೇವಿ ಇದು ಇಲ್ಲಿ ಪೂಜೆ ಆಗುವಾಗ ಹುಲಿ ಹಿಂದ್ಗಡೆ ನಿಂತಿದ್ದೆ. ಹೌದಾ? ಬರ್ತಾ ಇತ್ತು. ಎಷ್ಟು ವರ್ಷದ ಹಿಂದೆ? ಒಂದು 80 ವರ್ಷದ ಹಿಂದೆ. ದೇವರ ಗುಂಡಿ ಚಂದ್ಕೂರು ದೇವಸ್ಥಾನದಿಂದ ದೇವರು ಜಳಕಕ್ಕೆ ಇಲ್ಲಿ ಬರೋದು. 1 ಕಿಲೋಮೀಟರ್.